ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೆಸ್ಕಾಂ ಸಿಬ್ಬಂದಿ ಪ್ರತಿಭಟನೆ ಮಾಡೋದಲ್ಲ, ಮೊದಲು ಸಾರ್ವಜನಿಕರ ಫೋನ್ ತೆಗೆಯಲು ಕಲಿಯಿರಿ. ನಾವೆಲ್ಲ ಕಾಲ್ ತೆಗೆಯಲು ಸಾಧ್ಯವಾಗದಿದ್ದಲ್ಲಿ ಮಿಸ್ ಕಾಲ್ ನೋಡಿ ಮತ್ತೆ ಕಾಲ್ ಮಾಡ್ತೇವೆ. ಹಾಗೆಯೇ ನೀವು ಕೂಡ ಮಾಡಿ. ನಿಮ್ಮ ಸೇವೆಯನ್ನ ಉತ್ತಮಗೊಳಿಸಲು ಮೊದಲು ಪ್ರಯತ್ನಿಸಿ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದರು. ಮೆಸ್ಕಾಂ ಸಿಬ್ಬಂದಿಯ ವಿರುದ್ಧ ಸಿಡಿದೆದ್ದು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ವಿದ್ಯುತ್ ಅನ್ನೋದು ಹಣ ಕೊಟ್ಟು ಪಡೆಯುವಂತಹ ಸೇವೆ, ಅಂಗಡಿಯಿಂದ ಸಾಮಾನು ಖರೀದಿಸುವಂತೆ ಇರುವಂತಹ ವ್ಯವಸ್ಥೆ. ಆದ್ರೆ ವಿದ್ಯುತ್ನ ಸಂಪರ್ಕ ಪಡೆಯಲು ಜನಸಾಮಾನ್ಯರಿಗೆ 25 ಕಾನೂನುಗಳು ಇವೆ. ಮೊದಲು ಅಂತಹ ಅನಾವಶ್ಯಕ ನಿಯಮಗಳಿಂದ ಹೊರಬನ್ನಿ. ಕೆಲವು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು 3 ದಿನವಾದರೂ ಕೂಡ ಸಮಸ್ಯೆ ಸರಿಯಾಗುವುದಿಲ್ಲ. ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ. ಉತ್ತಮ ಸೇವೆ ನೀಡಿದ್ರೆ ಖಾಸಗೀಕರಣ ಯಾಕಾಗುತ್ತೆ? ಸರ್ಕಾರ ಮೆಸ್ಕಾಂ ನೌಕರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ. ಮೆಸ್ಕಾಂ ಸರ್ಕಾರದ ಅಧೀನದಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿದ್ರು. ವಿದ್ಯುತ್ ಖಾಸಗೀಕರಣ ಆಗ್ತದಂತೆ ಮೆಸ್ಕಾಂನವರು ಪ್ರತಿಭಟನೆ ಮಾಡುವುದಲ್ಲ. ಅವರು ಫಸ್ಟ್ ಖಾಸಗೀಕರಣ ಯಾಕೆ ಆಗುದು? ಫಾರ್ ದ ಬೆಟರ್ ಸರ್ವಿಸ್ ಅಲ್ವಾ? ಬೆಟರ್ ಸರ್ವಿಸ್. ಮೆಸ್ಕಾಂನವರು ಏನು ತಿಳ್ಕೊಳ್ಬೇಕಂದ್ರೆ ಒಳ್ಳೆಯ ಸರ್ವಿಸ್ ಅನ್ನು, ಸೇವೆಯನ್ನು ಕೊಡಬೇಕು. ಕರೆಂಟ್ ಅಂದ್ರೆ ಏನು? ನೀವು ಇರುತ್ತು ಕೊಡುದು, ದುಡ್ಡು ಕೊಡುದು, ತಗೊಳ್ಳುದು. ಅಂಗಡಿಯಿಂದ ಸಾಮಾನು ತಂದಾಗೆ ಅದಕ್ಕೆ 25 ಅವನಿಗೆ ಕೊಡಲಿಕ್ಕೆ ಆಗುದಿಲ್ಲ, 25 ನಿಬಂಧನೆಗಳು, ಇನ್ನೊಂದು ಕರೆಂಟ್ ಹೋದ್ರೆ 3 ದಿವಸ ಬರುವುದಿಲ್ಲ. ನಾನು ಅವರಿಗೆ ಹೇಳಿದೆ, ಆಯ್ತು ಮೆಸ್ಕಾಂ ಒಳ್ಳೆಯ ಸಂಸ್ಥೆ ಇದೆ, ಒಳ್ಳೆಯ ರೀತಿಯಲ್ಲಿ ಕೊಡ್ತದೆ, ನೀವು ಇನ್ನಷ್ಟು ಸೇವಾ ಮನೋಭಾವನೆಯನ್ನು ತನ್ನಿ, ಜನರಿಗೆ ಸೇವೆಯನ್ನು ಜಾಸ್ತಿ ಕೊಡಿ. ಫೋನ್ ತೆಗಿಲಿಕ್ಕೆ ಕಲೀರಿ, ಫೋನ್ ತೆಗಿಲಿಕ್ಕೆ ಕಲೀರಿ. ಈಗ ನಮಗೆ ರಾತ್ರಿ 12 ಗಂಟೆ ಫೋನ್ ಮಾಡ್ತೇವೆ, 1 ಗಂಟೆ ನಾವು ಫೋನ್ ತೆಗಿದಿಲ್ವಾ? ಒಮ್ಮೆ ಮಿಸ್ಡ್ ಕಾಲ್ ಇದ್ರು ಆಮೇಲೆ ಮಾಡ್ತೀವಿ ಅವರಿಗೆ. ಆ ರೀತಿ ನಾವು ಸೇವಾ ಮನೋಭಾವನೆಯನ್ನು ತರಬೇಕು. ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ಇನ್ನಷ್ಟು ಅದು ಇಂಪ್ರೂವ್ಮೆಂಟ್ ಆಗಬೇಕು. ಮಾಡದಿದ್ರೆ ಆಟೋಮೆಟಿಕಲಿ ಪ್ರೈವೇಟ್ನವರು ಒಳ್ಳೆ ಸೇವೆ ಕೊಡ್ತಾರೆ. ಈಗ ಗವರ್ಮೆಂಟ್ ಬಿಲ್ಡಿಂಗ್ ನೋಡಿ, ಪ್ರೈವೇಟ್ ಬಿಲ್ಡಿಂಗ್ ನೋಡಿ, ಹೇಗೆ ಅದಕ್ಕೆ ನಿಮ್ಗೆ ಗೊತ್ತಾಗುದಿಲ್ಲ ಇದು ನೋಡುವ ಗವರ್ಮೆಂಟ್ ಬಿಲ್ಡಿಂಗ್ ಅಂತ, ಇದು ಪ್ರೈವೇಟ್ ಅಂತ ಗೊತ್ತಾಗ ಹೇಗೆ? ಅದು ಅವನಿಗೆ ವೈಯಕ್ತಿಕ ಆಸೆ ಇದೆ ಅದರಲ್ಲಿ. ಗವರ್ಮೆಂಟ್ ಆದ್ರೆ ವೈಯಕ್ತಿಕ ಯಾರದು ದುಡ್ಡು ಅಂತ. ಅದಕ್ಕೆ ಇವರು ಕೂಡ ಹಾಗೆ ಸರಕಾರಿ ಅಂತ ಕೆಲಸ ಮಾಡಬಾರ್ದು. ಇವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮಗೆ ಪ್ರೈವೇಟ್ ಮಾಡುವ ಅವಶ್ಯಕತೆನೇ ಇಲ್ಲ. ಇವರು ಅದನ್ನು ತೋರಿಸಬೇಕು. ಇಲ್ಲ ಅಂತಂದ್ರೆ ಆಟೋಮೆಟಿಕಲಿ ಡೆವಲಪ್ಮೆಂಟ್ ಇಸ್ ಅವರ ಮೋಟೋ, ಹೋಗ್ಬೇಕಾಗ್ತದೆ, ಅದಕ್ಕೆ ಏನಿಲ್ಲ. ಬಟ್ ಇವರಿಗೇನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ಹೋಗ್ತದೆ, ಇವ್ರಿಗೆ ಯಾವ ತೊಂದರೆಯನ್ನು ಮಾಡೋದಿಲ್ಲ. ನಾನು ಹೇಳೋದು ಸರ್ಕಾರ ಕ್ಷೇತ್ರದಲ್ಲೇ ಇರಲಿ, ಆದರೆ ಇವರು ಸರ್ವಿಸ್ ಅನ್ನು ಒಳ್ಳೇದು ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ.